ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ ಮಂಗಳೂರಿದರ ಮುಂಬೈ ಸಮಿತಿಯ ರಚನೆ ಮೇ 29ರಂದು ಮುಂಬೈನ ಸಾಂತಾಕ್ರೂಜ್ನ ಪೇಜಾವರ ಮಠದಲ್ಲಿ ನಡೆಯಿತು. ಕುಲಾಲ ಸಂಘ ಮುಂಬಯಿಯ ಅಧ್ಯಕ್ಷ ದೇವದಾಸ್ ಕುಲಾಲ್ರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮಕ್ಕೆ ಜ್ಯೋತಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷ ದೇವದಾಸ್ ಸಾಲ್ಯಾನ್ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಕುಲಾಲ ಸಂಘ ಮುಂಬಯಿಯ ಕಾರ್ಯದರ್ಶಿ ಕರುಣಾಕರ್ ಸಾಲ್ಯಾನ್ ಪ್ರಸ್ತಾವನೆಗೆ ಸ್ವಾಗತಿಸಿದರು. ತನ್ನ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಅಂಜನೆ ಸಾಂಸ್ಕೃತಿಕ ಕ್ಷೇತ್ರಗಳು ಉತ್ತುಂಗ ಶಿಖರಗಳು ಮುಂದೊಂದು ಆಂಡ ನಮ್ಮ ಹಿರಿಯರು ಮಂಟಿನ ನಿಸ್ವಾರ್ಥ ಮನೋಭಾವದ ಸಮಾಜ ಸೇವೆ. ಈ ಕೇಂದ್ರ ಬಹುಜನ ಸಂಘ ಉದಾಹರಣೆ 1959 ಇಸವಿಡೆ ಹುಟ್ಟಿನ ಈ ಸಂಸ್ಥೆ ಇಡೀ ಕುಲಾಲ ಸಂಘ ಮುಂಬೈ ಪಂಪಿನ ಕುದರ್ಡ್ ಪ್ರಸಿದ್ಧಿ ಆದದ್ದು. ಸಂಘದ ಕಾರ್ಯಕಾರಿ ಮಂಡಳಿ 5 ಸ್ಥಳೀಯ ಸಮಿತಿ, ಒಟ್ಟಿಗೆ ಮಹಿಳಾ ವಿಭಾಗ, ಯುವರು, ಗುರುವಂದನಾ ಭಜನಾ ಮಂಡಳಿ, ಅಮೂಲ್ಯ ತ್ರೈಮಾಸಿಕ ಪತ್ರಿಕೆ, ಸಂಘದ ಹೆಚ್ಚಿನ ಸದಸ್ಯರಿಗೆ ಒಂದಿನ ಹಣಕಾಸು ಸಂಸ್ಥೆ ಜ್ಯೋತಿ ಕೋಆಪರೇಟಿವ್ ಸೊಸೈಟಿ. ದೇವಸ್ಥಾನ ನಡೆದು ಬಂದ ದಾರಿಯ ಬಗ್ಗೆ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ದಾಮೋದರ್ ಕುಲಾಲ್ ವಿವರಿಸಿದರು. ಕುಲಶೇಖರ ಗರ್ಭಗುಡಿ ಗೋಪುರ ಪೌಡಿ ಪೂರ ನಶಿಸಿಕೊಂಡಿದ್ದು ಪೂಜೆ ಪುರಸ್ಕಾರ ಆಗುತ್ತಿದೆ. ಆ ಸಂದರ್ಭಗಳು ನಮ್ಮ ಸಮಾಜದ ಹಿರಿಯ ಪಾಯಿನ ಶ್ರೀ ಕರೆಯಪ್ಪ ಮಂದಿರ ಆದ ಸಿವಿಲ್ ಡಾಕ್ಟರ್ ಆಗಿದ್ದಾರೆ. ಅಂಚನೆ ಶ್ರೀಮಾನ್ ಕಾಂತಪ್ಪ ಅಂಚನೆ ಜಾನುಮೂಲ್ಯ ಮಕ್ಕಳು ಪೂಜೆಲ್ಲ ಸೇರಿದು ನಮ್ಮ ಸಮಸ್ತ ಕುಲಾ ಸಮಾಜದ ಉದ್ಧಾರಗಾತ್ರ ಕುಲಾ ಸಮಾಜದ ಶ್ರೀಯೋಗ್ಯಗಾತ್ರ ಏಕನೇ ಒಂದು ದೇವಸ್ಥಾನ ನೋಡು. ಆ ದೇವಸ್ಥಾನ ಕುಲಶೇಖರ ವೀರ ದೇವಸ್ಥಾನ ಬಗ್ಗೆ ಅಜೀತ ಸಿಕ್ಕಿಕೊಂಡು ಆಯ್ತು ಜೀರ್ಣೋದ ಮಾಡ್ತದೆ. ಆ ದೇವರಿಗೆ ಕುಲದೇವರಾದ ಸ್ವೀಕಾರ ಮಾಡ್ತಾರೆ. ಅವಲೋಕರು ಬಂದು ಆ ಟೈಮ್ ಬೆಟರ್ ಸ್ವಾಮಿ ಬೆಳೆದು ಜನವರಿ 1946 ಆ ಸಲುವಾಗಿ ಪ್ರೇಮಾನಂದ್ ಕುಲಾಲ್ ದೇವಸ್ಥಾನದ ಲೆಕ್ಕಪತ್ರ ಮಂಡಿಸಿದ್ರು. ಕೆಲಸ ನಂಚಾದ ಎಂಚಿನ ಒಂದು 4 ತಿಂಗಳು ದೇವರನ್ನ ಗರ್ಭಗುಡಿತ ಒಂದು ವ್ಯವಸ್ಥೆ ಬರ್ತದಂದು ನನ್ನ ಮರದ ಬೇಲೆ ಅವರನ್ನು ಸುತ್ತು ಕೋರಿದ ಫೌಂಡೇಶನ್ ಕೆಲಸ ಆಗ್ತದೆ. ಆ ಒಂದುಂಡು ಈ ಮಧ್ಯೆ ಒಂದು ಆಲೋಚನೆ ಬರ್ಕೊಂಡು ನಮ್ಮ ದೇವಸ್ಥಾನ ನನಾಥಪುರ ಬಂದೆ ಆರ್ಥಿಕ ಪರಿಸ್ಥಿತಿ ನಿಖಲ ಪೂರ್ಣ ಸಹಕಾರ ಇರ್ತದ ಅವು ಪಂಪಿನ ಒಂದು ಭರವಸೆ. ಹಿಂದಿನ ಪದ ದೇವಸ್ಥಾನದ ಎದುರು ಒಂದು ರಾಜಗೋಪುರ ಬರ್ಕೊಂಡು ರಾಜಗೋಪುರದ ಒಂದು ಡಿಸೈನ್ ಪೂರ ಫೈನಲ್ ಆಂಡ್ 25 ಲಕ್ಷ ರೂಪಾಯಿದ ರಾಜಗೋಪುರ ಬರ್ಕೊಂಡು 5 ಪಕ್ಕ ದೇವರನ್ನ ರಥ ಉಂಟು ಅವಿನೊಂದು ರಥ ಬದಲಾವಣೆ ಮಾಡ್ಕೊಂಡು ಪಂಪಿನೊಂದು ಆಲೋಚನೆ ಬೈತದೆ. ದೇವರನ್ನ ಪಲ್ಲಕ್ಕಿ ಉಂಟು ಪಲ್ಲಕ್ಕಿ ಬದಲಾವಣೆ ಮಾಡ್ಕೊಂಡು ಪಂಪಿನ ಆಲೋಚನೆ ಬರ್ತದೆ. ನೆತ್ತ ನಡುಡು ದೇವರನ್ನ ನಮ್ಮ 15 ಲಕ್ಷ ರೂಪಾಯಿ ದೇವರನ್ನ ಸಾನ್ನಿಧ್ಯದ ತೀರ್ಥಬಾರ್ದ. ಅಧ್ಯಕ್ಷ ದೇವದಾಸ್ ಕುಲಾಲ್ ಮುಂಬೈ ಸಮಿತಿಗೆ ಅಧ್ಯಕ್ಷರಾಗಿ ನಗರದ ಖ್ಯಾತ ಪತ್ರಕರ್ತ, ಸಮಾಜ ಸೇವಕ, ಸಂಘಟಕ ದಿನೇಶ್ ಕುಲಾಲ್ ಅವರ ಹೆಸರನ್ನ ಘೋಷಿಸಿದ್ರು. ಮುಂಬೈ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ದಿನೇಶ್ ಕುಲಾಲ್ ನೂತನ ಸಮಿತಿಯನ್ನ ಘೋಷಿಸಿ ಎಲ್ಲರ ಸಹಕಾರವನ್ನ ಕೋರಿದ್ರು. ಬದುಕಿದ ಯಶಸ್ವಿಗೆ ಮಾರ್ಗದರ್ಶಕರಾಯನ ಚಿತ್ತಿನ ಡಾಕ್ಟರ್ HM ಸುಬ್ಬಯ್ಯರೇ, RM ಮಡವೇರಿ, PK ಸಾಲೇನ್ರಿ, NG ಮುನ್ರಿ, ಸುಂದರ ಕರ್ಮರನ್ರಿ, ದೇವದಾಸ್ ಕುಲಾಲ್ರಿ, ಗಿರೀಶ್ ಸಾಲೇನ್ರಿ, ರಘು ಮುನ್ರಿ ಮತ್ತು ಎನ್ನ ಸೋದರಿ ಮಮತಾ ಗುಜರನ್ರಿ ಅಂತಂದ್ರೆ ಎನ್ನ ಪಿರೋಡಿಗೆ ಎಲ್ಲ ಶಕ್ತಿಯಾದ ಈಗ 20 ದಿನ ಕೂಡ ಈಗ ನಿರಂತರ ಫೋನ್ ಮಾಡ್ಕೊಂಡು ಎನ್ನ ಕಷ್ಟ ಸುಖಕ್ಕೆ ಭಾಗಿಯಾಗಿ ಚಿತ್ತಿನ ರಮಾನದ ಬಗ್ಗೆ ನಾಸಿಕಿಗೆ ನಕಲಿಗೆ ನೆನಪು ಮತ್ತೊಂದು ಇದು ಎನ್ನ ಬದುಕು ಗುಂಜಿ ಪರ್ವಕಾಲ ಎನ್ನುವುದು ದಯಾದ ಪಂಡ ಯಾನ 16 ವರ್ಷ ತುಂಬು ಜಾಗತಿಕ ಮಟ್ಟದ ಕುಲಾಲರಿನ ದಾದರಡೆ ಕುಲಾಲ ಉತ್ಸವ ಮಾಡ್ಕೊಂಡು ಚಿತ್ತಿನ ಭಾಗ್ಯ ಎನ್ನ ಕೈಗೆ ಐಟು ಬೊಕ್ಕ 25 ವರ್ಷದ ಅಪ್ಪಾಜಿ ಗೂಡದ ಕಾರ್ಯಕ್ರಮದ ಜವಾಬ್ದಾರಿ ಎನ್ನ ಪಾಲಿಗೆ ಬರ್ತದೆ. ಐಟು ಬೊಕ್ಕ ಮಲ್ನಾಡದ
ಮುಂಜೆ 5 ವರ್ಷದ ಹಿರಿತನ ಎತ್ತಿನ ಚಿತ್ತಿನ ಶನಿ ಮಂದಿರದ ಬ್ರಹ್ಮಕಲಸದ ಅಧ್ಯಕ್ಷ ಆಪಿನ ಭಾಗ್ಯ ತಿಕ್ಕಳು. ಮಾತೃ ಸಂಘದ ಅಧ್ಯಕ್ಷ ಮಯೂರುಲಾಲ್, ಜ್ಯೋತಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಗಿರೀಶ್ ಸಾಲ್ಯನ್, ದೇವಸ್ಥಾನದ ಮುಕ್ತೇಸರಾದ ಪುರುಷೋತ್ತಮ್ ಕುಲಾಲ್ ಕಲ್ಬಾಯ್, ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ರಮಾನಂದ್ ಬಂಗೇರಾ ನಾಸಿಕ್, ಕನ್ವೀನರ್ ಸುರೇಶ್ ಬಿ ಕುಲಾಲ್, ಜೊತೆ ಕೋಶಾಧಿಕಾರಿ ಗಿರಿಧರ್ ಜೆ ಮೂಲ್ಯ, ಕುಲಾಲ ಸಂಘ ಮುಂಬಯಿಯ ಉಪಾಧ್ಯಕ್ಷ ರಘುಮೂಲ್ಯ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಮಮತಾ ಗುಜ್ರನ್ ಮಾತನಾಡುತ್ತಾ ಎಲ್ಲರೂ ಒಟ್ಟಾಗಿ ದೇವಸ್ಥಾನ ನಿರ್ಮಾಣಕ್ಕೆ ಕೈ ಜೋಡಿಸುವ ಎಂದು ಹೇಳಿದರು. ಮಗು ಮಾತ ತನ್ನ ಜೀವನದ ಸರ್ವಸ್ವನ್ನ ವೀರನಾರಾಯಣ ದೇವರಿಗೆ ಸಮರ್ಪಣೆ ಮಾಡ್ತದೆ. 24 ಗಂಟೆಲ ದಿನದ ವೀರನಾರಾಯಣ ದೇವರನ್ನ ವಿಚಾರದ ಯೋಚನೆ ಮಾಡ್ಕೊಂಡಾಗಲೇ ಅದು ಪೂರ ಇನಿ ನೆಮ್ಮದಿ ಭಾರಿ ವಿಶ್ವಾಸದೆ ಈ ದೇವಸ್ಥಾನ ಹಾಕೊಂಡು ಬಂದ್ಬಿನ ಸಂತೋಷ ಉಪ್ಪುನ ದಿನ ನಮಗೆ ಪೂರೈಸಲಾಗ್ತದೆ ಸ್ಫೂರ್ತಿ ಇಂಚಿನ ಕೆಲಸಕ್ಕೆ ಇನಿ ಈ ಮುಂಬೈದ ಮಹಾನಗರದ ಮಹಾಜನಕ್ಕೆ ನಿಖಿಲೆ ಬಂದದ್ದು ಸೇರಿದ್ರೆ ನಿಖಿಲಿಗೆ ಧೈರ್ಯ ಕೊಡ್ತಾರೆ. ಚುರುಕಾದ್ರೆ ನಿಖಿಲಿಗೆ ಪೂರೈಲ್ಲ. ಮಾತೃ ಸಂಘದ ಅಧ್ಯಕ್ಷರ ನೆಲಕ್ಕೆ ಯಾರು ಸಾಷ್ಟಾಂಗ ಪ್ರಣಾಮ ಪೂರ ಫಿನಿಶ್ ಮಾಡಿ ತುಂಬ ಪೋಯ ವೀರನಾರಾಯಣ ಮಾಡಿಬಿಟ್ಟು ಆಯ್ತು. 97 ಗಲ್ಫಲ್ಲಿ ಕೊಡ್ದು ಬಂದು ಊಟ ಸೆಟಲ್ ಆಯ್ತು. ವೀರನಾರಾಯಣ ದೇವಸ್ಥಾನ ಹೋದಾಗ ವೀರನಾರಾಯಣ ದೇವಸ್ಥಾನದ ವ್ಯವಸ್ಥೆ ಕೊಡ್ತು ಭಾರಿ ಬೇಜಾರ. ನಮ್ಮ ಸಮಾಜ ಪನ್ಪೇರು 40 ವರ್ಷ ಆಟ ಪನ್ಪೇರು, ನಮ್ಮ 5 ವರ್ಷ ಉಂಡು ಪನ್ಪೇರು ಆಡ ದೇವಸ್ಥಾನದ ವ್ಯವಸ್ಥೆ ತೋನಾಗ ಭಾರಿ ದುಃಖ. ಬಟ್ ಅವಾಗ ನಮಗೆ ಈನಾಡದ ಮಲ್ಕೊಡು ಅವಾಗ ಜಿಲ್ಲಾ ಸಂಘದ ಅಧ್ಯಕ್ಷರು ಇಲ್ಲಿ ಸಭೆ ಮಾಡಿದ್ದೇವೆ. ಆಯ್ತು ಯಾರೊಂದು ಭಾಗವಹಿಸಿದೆ ಅವಾಗ ನಮ್ಮನ್ನು ಕಲ್ಕೊಟ್ಟು ಬೈದಿನ ಟಿ ಶರ್ಟ್ ಕೊಟ್ಟು ಮುಂದಿನಕ್ಕೆ ಜನ ಆಯ್ಕೆ ಮಾಡ್ತೇನೆ. ನೀನು ಬೇಕು ಬಂದ್ಬಿಟ್ಟು ಆ ಬಂಡ ಬದುಕುವ ದೇವರ ಕೆಲಸ ಆ ನಿಂತು ಇನಿ ಉಂಟ ವೀರನಾರಾಯಣ ದೇವಸ್ಥಾನದ ದೇವರನ್ನ ಪಿರೋಡುವುದು ನಮ್ಮ ಆಡ ನಮಗಿದಲ್ಲ ಹೆಂಚಿನಲ್ಲ ಎಂಕಲು ನಿಜ ಮಲ್ಲ ನಿಜ ಆಟದ ಎಂಕಲು ಖುಷಿ ಸಂತೋಷ ಆಯ್ತು ಪಕ್ಕ ಎಂಕಲ ಫ್ಯಾಮಿಲಿ ನಿಜ ಸಪೋರ್ಟ್ ಮಾಡ್ತಾರೆ ಒಂಚಿನ ಅವು ವೀರನಾರಾಯಣ ದೇವರು ಐದಂಜಿ ಜವಾಬ್ದಾರಿ ವಹಿಸೋಡು ಕಂಡಿನ ನಿಕ್ಕಡೆ ಯಾನ ಬೊಕ್ಕ ಎನ್ನ ಕುಟುಂಬದ ಸದಸ್ಯರಕ್ಕೆ ಎನ್ನ ಧರ್ಮಪತ್ನಿ ಬೊಕ್ಕ ನನ್ನ ಜೋಪದ ಬಂಡ ನಂಗೆ ಬೇರೆ ಜಗನ್ನಾವತಿ ದೇವಸಂಘ ಕಾರಣ ವಹಿಸೋಡೆ ನಮ್ಮ ಎನ್ನ ನುಡಿದಿ ಬಂದಾಗ ಜಿಲ್ಲಾ ಸಂಘದ ಅಧ್ಯಕ್ಷರು 2-3 ಸರಿ ಬರ್ತದೆ. ಆದ ರಿಕ್ವೆಸ್ಟ್ ಮಾಡ್ತಾರೆ ఒక ಕೊನೆಯ ಲಾಸ್ಟ್ ಗಂಟೆಲ್ಲ ನನ್ನ ನಿಜವಾದ ಕರ್ನಾಟಕ ಹೋಗಿ ಭವ್ಯ ಹೋಗಿ ದೇವರ ಕಟ್ಟಣಂಚಿನ ನಮ್ಮ ಸಮಾಜದ ಒಂದು ಅದ್ಭುತ ಶಕ್ತಿ ನಮ್ಮನ್ನು ನಮ್ಮ ಭಾರತ ನಮ್ಮ ಮಾತನಾಡಿ ಬರ್ತಿನ ಕುಂಭ ಮಹೋತ್ಸವ ಆಯ್ಕೊಂಡು ವೀರನಾರಾಯಣ ದೇವರನ್ನ ಉತ್ಸವಕ್ಕೆ ನಮ್ಮ ಮಾತೆಲ್ಲ ಕೊಟ್ಟು ಅಲ್ಪ ಮೇರೆಗ ಪಕ್ಕ ಮಾತೆರೆಗಳ ನಮ್ಮ ನಿಮಗೆ ತೋಜಗ ಅಂಜನೆ ನಮ್ಮ ಪ್ರತಿಯೊಂದು ಶರಣ ಮೂಲೆನಕ್ಕಲ್ಲಿ ಕೆಲವು ಶರಣ ನಮ್ಮ ಪೀರನೆ ಅಂಡ್ ನಾವು ಪೀರ ಪಂಡಿತ ಗುಪ್ತಿನ ಬದಲಿಗೆ ನಮ್ಮೆಲ್ಲ ಉಲ್ಲ ಗುಂಬು ಪಂಡಿನ ತೋಜದು ಇತ್ತ ಮೈವು ಪಡಲಿಕ್ಕ ಆ ಪಾತ್ರೆಗೆ ನಂಗೆ ಹಾಕೊಂಡು ಗುರು ಪಡ್ಕೊಂಡು ಅಂಚ ನಮ್ಮ ಕೆಲವು ಮುಂದಾಟದ ಇತ್ತೊಂದು ನಮ್ಮ ಸಮಾಜದ ಗುಂಕನವರು ವೀರನಾರಾಯಣ ದೇವಸ್ಥಾನ ಕೆಲಸ ಶೀಘ್ರವಾದ ಆವರಣ ನಾಡ ನೀನು ಪ್ರೇಮಾನಂದ ಕುಲಾಲೆ ನಮ್ಮೆಲ್ಲ ಗಾಡಿ ಇತ್ತಮಟ್ಟ 25 ಲಕ್ಷ ರೂಪಾಯಿ ಕೈಯಿಂದ ನಾಗವಾದ ಕೊಡ್ತೇನೆ ಅವತ್ತಂದೆ ಇಂಚಿಪ್ಪ ಆ ಒಂದು ಬಾಲಾಲಯ ಟೈಮಡು ಅದನ್ನು ಆ ಬಾಲಾಲಯ ಸಂಪೂರ್ಣ ಖರ್ಚು ಆ ಬಾಲಾಲಯ ಅನ್ನ ಹಾಕಿ ದೇವರಿಗೆ ನೈವೇದ್ಯ ಕೊಡನೆ ಆ ಅನ್ನ ಸ್ವಂತ ಖರ್ಚು ಏನು ಮಾಡ್ತದೆ ಆದಾಯ ಬರ್ಬೋದು. ಪ್ರತ್ಯೇಕ ದೇವಸ್ಥಾನದವರಿಗೆ ಕಡಸವೆ ಒಂದು ಪಡೆ ಅಲ್ಪಾಗಲಿ ವನಸ ವ್ಯವಸ್ಥೆ ಅವು ಹೆಚ್ಚಿನ ಕಡಿಮೆ ಅನ್ನಲ್ಲ ಆರೆ ಅನ್ನ ಸ್ವಂತ ಖರ್ಚಿದೆ ಯಾರೇ ಇದ್ದಾರೆ ಕಾರ್ಯ ಕೂಡ ಬರ್ತದೆ ಅವು ಅವರ ವಿಶೇಷವಾದ ಈ ಒಂದು ಈತಕ್ಕೆ ಪ್ರಾಯ ಆ ಒಂದು ಧಾರ್ಮಿಕದ ಒಂದು ಆ ಒಂದು ಶಕ್ತಿನೇ ಆ ಪರಮಾತ್ಮ ನಮ್ಮ ಸಮಾಜದಾಗೆಲ್ಲ ಪೂರ್ಣ ಆಶೀರ್ವಾದ ಆ ದೇವರನ್ನ ಒಂದು ಆಗ ಗುಣಪತಿ ನಮ್ಮ ಸಂಘಟನೆ ಪೂರ ಫಿನಿಶ್ ಮಾಡಿ ತುಂಬ ಪೋಯ ವೀರನಾರಾಯಣ ದೇವಸ್ಥಾನಕ್ಕೆ ಮಾಡಿಬಿಟ್ಟು ಆಯ್ತು. 97 ಗಲ್ಫಲ್ಲಿ ಕೊಡ್ದು ಬಂದು ಊಟ ಸೆಟಲ್ ಆಯ್ತು. ವೀರನಾರಾಯಣ ದೇವಸ್ಥಾನ ಹೋದಾಗ ವೀರನಾರಾಯಣ ದೇವಸ್ಥಾನದ ವ್ಯವಸ್ಥೆ ಕೊಡ್ತು ಭಾರಿ ಬೇಜಾರ. ನಮ್ಮ ಸಮಾಜ ಪನ್ಪೇರು 40 ವರ್ಷ ಆಟ ಪನ್ಪೇರು, ನಮ್ಮ 5 ವರ್ಷ ಉಂಡು ಪನ್ಪೇರು ಆಡ ದೇವಸ್ಥಾನದ ವ್ಯವಸ್ಥೆ ತೋನಾಗ ಭಾರಿ ದುಃಖ. ಬಟ್ ಅವಾಗ ನಮಗೆ ಈನಾಡದ ಮಲ್ಕೊಡು ಅವಾಗ ಜಿಲ್ಲಾ ಸಂಘದ ಅಧ್ಯಕ್ಷರು ಇಲ್ಲಿ ಸಭೆ ಮಾಡಿದ್ದೇವೆ. ಆಯ್ತು ಯಾರೊಂದು ಭಾಗವಹಿಸಿದೆ
ಅವಾಗ ನಮ್ಮನ್ನು ಕಲ್ಕೊಂಡು ಬೈದಿನ ಟಿ ಶರ್ಟ್ ಪಾದ ಗುಂಡಿನಿಗೆ ಜನರನ್ನು ಆಯ್ಕೆ ಮಾಡ್ತೇನೆ, ನೀನು ಬೇಕು ಮಾಡ್ಬಿಟ್ಟು ಆ ಬಣ್ಣ ಬದುಕುವ ದೇವರ ಕೆಲಸ ಮಾಡು. ಆ ನಿಂತು ಇನಿ ಮುಟ್ಟ ವೀರನಾಡದ ದೇವಸ್ಥಾನದ ದೇವರನ್ನ ಪಿರೋಡುವುದು ನಾವು ನಮಗಿದಲ್ಲ ಹೆಂಚಿನಲ್ಲ ಎಂಕಲು ನಿಜ ಮಲ್ಲ ನಿಜ ಆಟದ ಎಂಕಲು ಖುಷಿಸುಲ್ಲ ಸಂತೋಷಡುಲ್ಲ ಎಂಕಲ ಫ್ಯಾಮಿಲಿ ನಿಜ ಸಪೋರ್ಟ್ ಉಂಟು ಒಂಚಿನ ಅವು ವೀರನಾರಾಯಣ ದೇವಸ್ಥಾನ ಪಂಪ ಬೊಕ್ಕ ಪ್ರೇಮಣ್ಣ ಬಗ್ಗೆ ದಿಕ್ಕುವ ದೇಗಸ ಪಂಡ ನಮ್ಮ ಕುಲಾಲ ಭವನ ಆರೋಡದ ರೈತರಿಗೆ ಪ್ರೇಮಣ್ಣ ಕೊಡುಗೆ ಭಾರಿ ಉಂಟು. ದೇಗಬಳ್ಳ ಎಂಕಲಿಗೆ ಕಾಸಿನ ಭಾರಿ ಪ್ರಾಬ್ಲಮ್ ಉಂಟು ಅಸಲಾದ ಇಂಥ ಹೊರನೆಯ ಕುಲಾಲ ಭವನ ಮಲ್ಬರಾಗಿ ಎಂಕಲು ಒಂದೊಂದೇ ವಜನಿ ಫ್ಲೋರ್ ಮಂತೊಂದಲ್ಲ ಅದಕ್ಕೆ ಅಂತ ಪರ್ಮಿಷನ್ಗೋಸ್ಕರ ಎಂಕಲು ಮೂಲಕದೊಂದು ಅವರು ಪರ್ಮಿಷನ್ಗೆ ಬರೋ ಎಂಕಲಿಗೆ ಭಾರಿ ಪ್ರಾಬ್ಲಮ್ಮು ಅಂಡ ದಿನೇಶನ್ನ ಉದುರು ವಜ್ಜಿದ್ದು ಪ್ರೇಮಣ್ಣನ ಎಂಕಲು ಪತಿ ಬೊಕ್ಕ ಎಂಕಲಿಗೆ ಒಂಜಿ ಪೈಸಾ ಕಾಸು ಟೊಮೊಟೊ ಎಂಕಲು ಕೊಡ್ತಿಲ್ಲ ಏದು ಖರ್ಚು ಮಾಡಿದ ಪ್ರೇಮಣ್ಣಗೆ ಗೊತ್ತು. ಅವು ಆ ಪೂರ ಪರ್ಮಿಷನ್ ಎಡ್ಡರಿಗೆ ಗೆದ್ದು ಕೊಟ್ಟು ಆ ಕುಲಾಲ ಭವನ ಇದ್ದ ರಡ್ಡು ಸ್ಟ್ರಕ್ಚರ್ ಪೂರ ಆತದೆ ಇನಿ ಅವನು ಪ್ರೌಡ್ ಫೀಲಿಂಗ್ ಅಕ್ಲೊಟ್ಟಿಗೆ ಆ ಸ್ಟೇಜ್ ಇಟ್ಕೊಂಡು ಹೋಗ್ತಾರೆ. ಮುಖಂಡ ಬಂದರೆ ನಮ್ಮ ಇರುತ್ತೆ ವೀರನಾರಾಯಣ ದೇವಸ್ಥಾನ ಅಕ್ಲವರು ಬೈದೇವೆ ನಮ್ಮ ಮಸ್ತ್ ಹೋಪ್ಸ್ ನಮ್ಮ ಮಾಡೋರು ನಮ್ಮ ಕಲೆಕ್ಷನ್ ಮಾಡ್ಬೋದು ಅಣ್ಣ ದಿನೇಶ್ ನ ಲೀಡರ್ಶಿಪ್ ಡೆಫಿನೆಟ್ಲಿ ನಮ್ಮ ಮಾಡ್ಬೋದು. ಇನ್ನು ನಮಗೆ ಸ್ಟ್ರಾಂಗ್ ಲೀಡರ್ ದಿನೇಶ್ ಮಯೂರನ್ನೇ ಬಂದ್ರೆ ಇಂಚಿನ ಲೀಡರ್ಸ್ ನಮ್ಮ ಸಮಾಜ ನಮಗೆ ಗೋಡು ಇನ್ನಿತ್ತೆ ಬಂಡ್ಸ್ ನಕಲು ಇಂಟರ್ನ್ಯಾಷನಲ್ ಆಗುವಂತದೆ ಎಂಡ ಇಚ್ಛೆ ಮಯೂರನ ಲೀಡರ್ಶಿಪ್ ನಮ್ಮದೇ ಇಂಟರ್ನ್ಯಾಷನಲ್ ಇಂಚೊಂದು ಸಂಘ ಮಂತ್ರ ಅರೆ ನಿಮಗೆ ಸಾಕ್ಷಾತ್ ಏನೊಂದು ಫಲ ಎದುರು ಗೊತ್ತಿಲ್ಲ. ಅಧ್ಯಕ್ಷತೆ ವಹಿಸಿದ್ದ ಕುಲಾಲ್ ಸಂಘ ಮುಂಬೈ ಅಧ್ಯಕ್ಷ ದೇವದಾಸ್ ಕುಲಾಲ್ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ರು. ಒಂದು ಸಮಿತಿಯ ಒಕ್ಕಟ್ಟಿನ ಮಕ್ಕಳ ವಿನಂತಿಗೆ ನಾವು ಮಾತೆಲ್ಲ ಸೇರ್ತಾಗಿ ಈ ಸಭೆಗೆ ನಮ್ಮ ಮುಂಬೈ ಕುಲಾಲ್ ಸಂಘದ ಪರವಾಗಿ ಮಾತೆಲ್ಲ ಸಹಕಾರ ಕೊಟ್ಟು ನಾನು ಭರವಸೆ ಕೊಡ್ತೇನೆ. ಅದಕ್ಕೆ ಒಂಜಿ ವಿನಂತಿ ಮಾತ್ರ ಬರ್ತೇನೆ ಬೇರೆಗೆ ಏನು ಸಾಧ್ಯ ಉಂಟ ಈ ಒಂದು ದೇವರ ಕೆಲಸವನ್ನು ಸೈಡ್ ಜೋಡಿಸಲಿ ಈ ಕೆಲಸ ಇದು ಮಾಡ್ಕೊಂಡು ಸಹಕಾರ ಕೊಡು ಮತ್ತು ಕೆಲಸ ರೂಟ್ ಆದ ನೆನಪು ಮಾಡ್ತಾರೆ. ಅಂಜನೆ ಈ ಒಂದು ಮುಂಬೈ ಸಮಿತಿದ ಒಂದು ಅಧ್ಯಕ್ಷರಾದ ಯಾರು ಶ್ರೀಯುತ ಬಿ ದಿನೇಶ್ ಕುಲಾಲ್ನ ಅಧ್ಯಕ್ಷರಾದ ಆವಡಪಟ್ಟಾರ ಒಪ್ಪಿದ್ದಾರೆ. ಈ ಸಂದರ್ಭದಲ್ಲಿ ಆನಂದ್ ಮೂಲ್ಯ ಅವರು ಧನ್ಯವಾದ ಸಮರ್ಪಿಸಿದ್ರು. ಸುಜಿತಾ ಬಂಚನ್ ಅವರು ಸಭಾ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದು, ರತ್ನ ಡಿ ಕುಲಾಲ್ ಅವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ನಮ್ಮ ಈ ಕಾರ್ಯಕ್ರಮಕ್ಕೂ ಆಗಮಿಸೋದಿಲ್ಲ ಮಾತೆಲ್ಲ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಸಭಾ ಕಾರ್ಯಕ್ರಮದ ಮೊದಲು ಗಣೇಶ್ ಶರ್ಮಾಳ್ ಅವರಿಂದ ಸಂಗೀತ ಕಾರ್ಯಕ್ರಮ ಹಾಗೂ ಸುಕನ್ಯಾ ಭಟ್ ಅವರ ಶಿಷ್ಯರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ದಿನೇಶ್ ಕುಲಾಲ್ ಅವರು ಮುಂಬೈ ಕರ್ನಾಟಕ ಮಲ್ಲ ಪತ್ರಿಕೆಯ ವರದಿಗಾರರಾಗಿದ್ದು, ಕಳೆದ 12 ವರ್ಷಗಳಿಂದ ಮುಂಬಯಿಯ ಹೃದಯ ಭಾಗವಾಗಿರುವ ಗಾದರ್ನ ಕಾಮಗಾರ್ ಮೈದಾನದಲ್ಲಿ ಸಹಸ್ರ ಜನರನ್ನ ಒಗ್ಗೂಡಿಸಿ ಕುಲಾಲ ಉತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ವರ್ಲಿ ಪರಿಸರದಲ್ಲಿರುವ ಶ್ರೀ ಅಪ್ಪಾಜಿ ಬೀಡು ಫೌಂಡೇಶನ್ನ 25ನೇ ವರ್ಷದ ಸಂಭ್ರಮಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು. ಮಲಡ್ನ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಸಂಸ್ಥಾಪಕರಾಗಿ ದಶಮಾನೋತ್ಸವಕ್ಕೆ ಹೊಸ ತರಹದ ಮೆರುಗನ್ನ ನೀಡಿದವರು. ಮಲಡ್ನ ಶನಿ ಮಂದಿರದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಹೀಗೆ ವಿವಿಧ ರೀತಿಯಲ್ಲಿ ಸಂಘಟಕರಾಗಿ ಸಮಾಜ ಸೇವಕರಾಗಿ ಗುರುತಿಸಿಕೊಂಡವರು. ಮುಂಬೈ ಹಾಗೂ ಅವಿಭಜಿತ ಜಿಲ್ಲೆಯ ಉದ್ಯಮಿಗಳು, ಸಮಾಜ ಸೇವಕರು, ಧಾರ್ಮಿಕ ಮುಖಂಡರೊಂದಿಗೆ ನಿಕಟ ಸಂಪರ್ಕ ಇಟ್ಟುಕೊಂಡಿರುವ ದಿನೇಶ್ ಕುಲಾಲ್ ಅವರು ಮುಂಬೈ ಸಮಿತಿಯ ಅಧ್ಯಕ್ಷರಾಗಿ ಇನ್ನು ಮುಂದೆ ಕಾರ್ಯನಿರ್ವಹಿಸಲಿದ್ದಾರೆ. ದಿನೇಶ್ ಕುಲಾಲ್, ಬೊಕ್ಕಪಟ್ನ, ವಿ4 ನ್ಯೂಸ್, ಮುಂಬೈ.